ಪಾಳೆಗಾರಿಕೆ ಮನಸ್ಥಿತಿಗೆ ಪ್ರಜಾಪ್ರಭುತ್ವದಲ್ಲಿ ಜಾಗವಿಲ್ಲ. ಇಲ್ಲಿ ಪಾಳೆಗಾರಿಕೆ ನಡೆಯುವುದಿಲ್ಲ ಎಂಬ ಸಂಸದೆ ಸುಮಲತಾ ಹೇಳಿಕೆಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನು ನೀಡಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಅವರನ್ನ ಪೇಟೆ ರೌಡಿಗೆ ಹೋಲಿಸಿ ಸಂಸದೆ ಸುಮಲತಾ ಅವರು ಮಾತನಾಡಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಪ್ರತಾಪ್ ಸಿಂಹ, ಸುಮಲತಾ ಅವರು ಸಿನಿಮಾ ಜಗತ್ತಿನಿಂದ ಬಂದವರು, ಬಣ್ಣದ ಲೋಕದಿಂದ ಬಂದವರು, ನೀವು ಏನೋ ಪತ್ರಕರ್ತರು ಕೆಣಕಿದ್ದೀರಿ, ಅದಕ್ಕೆ ಅವರಿಗೆ ನಾಗರಹಾವು ಸಿನಿಮಾದ ಜಲೀಲ ನೆನಪಾಗಿ ಫಿಲ್ಮಿ ಡೈಲಾಗ್ ಅನ್ನು ಹೊಡೆದಿದ್ದಾರೆ. ಅದನ್ನ ನೀವು ಯಾರೂ ಸೀರಿಯಸ್ ಆಗಿ ತಗೋಬೇಡಿ. ಒಬ್ಬ ಚಪ್ಪಲಿ ಹೊಲಿಯವನ ಮಗ ಅಬ್ರಹಂ ಲಿಂಕನ್ ಅಮೆರಿಕದ ಅಧ್ಯಕ್ಷ ಆದ, ಚಾಯ್ ಮಾರಾಟ ಮಾಡುತ್ತಿದ್ದ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಿದ್ದಾರೆ. ಪ್ರಜಾತಂತ್ರದಲ್ಲಿ ಯಾರು ಏನು ಬೇಕಾದರೂ ಆಗಬಹುದು, ಆದರೆ ಅದು ಇದು ಹೇಳುವ ಪಾಳೆಗಾರಿಕೆ ಮನಸ್ಥಿತಿಗೆ ಪ್ರಜಾಪ್ರಭುತ್ವದಲ್ಲಿ ಜಾಗವಿಲ್ಲ ಎಂದರು. ಸುಮಲತಾ ಅವರು ಹೇಳಿ ಕೇಳಿ ಸಿನಿಮಾ ಜಗತ್ತಿನಿಂದ ಬಂದಂಥವ್ರು, ಬಣ್ಣದ ಲೋಕದಿಂದ ಬಂದಂಥವ್ರು. ನೀವೇನೋ ಜರ್ನಲಿಸ್ಟ್ಗಳು ಕೆಣಕಿರ್ತೀರಿ, ಅದಕ್ಕೋಸ್ಕರ ಅವರಿಗೆ ನಾಗರಹಾವು ಸಿನಿಮಾದ ಜಲೀಲ ನೆನಪಾಗಿ ಒಂದು ಫಿಲ್ಮಿ ಡೈಲಾಗ್ ಹೊಡೆದಿರ್ತಾರೆ. ಅದನ್ನು ನೀವ್ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ. ನೋಡಿ, ಒಬ್ಬ ಚಪ್ಪಲಿ ಹೊಲಿಯೋನ್ ಮಗ ಅಬ್ರಹಂ ಲಿಂಕನ್ನು ಅಮೆರಿಕದ ಅಧ್ಯಕ್ಷ ಆದ, ಚಾಯ್ ಮಾರಾಟ ಮಾಡ್ತಿದ್ದಂಥ ನರೇಂದ್ರ ಮೋದಿಜಿ ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ. ಪ್ರಜಾತಂತ್ರದಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು, ಆದರೆ ನನ್ನ ಕುಟುಂಬ ಅದು ಇದು ಅಂತ ಹೇಳುವಂಥ ಪಾಳೆಗಾರಿಕೆ ಮನಸ್ಥಿತಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ.